ಅವನು ಒಪ್ಪುವನೇ ಅಥವಾ ಅವನು ಮೆಚ್ಚುವವನೇ ಅಥವಾ ಸ್ವೀಕರಿಸುವವನೇ? ಇಲ್ಲವೇ ಇಲ್ಲ. ಗಂಡ ಹೆಂಡತಿ ಅಥವಾ ಗಂಡು ಹೆಣ್ಣುಗಳು ಒಂದಾಗಬೇಕಾದದ್ದು ಹೇಗೆ? ದೇಹದ ಮೇಲೆ ಅಲ್ಲ, ಹೃದಯದಿಂದ ಒಂದಾಗಬೇಕು. ಹಾಗಾದ್ರೆ ಒಬ್ಬ ವೀರಾಗ್ರೇಸರನ್ನು ನಾವು ಮೆಚ್ಚಿಸುವುದಾದರೆ ಹೃದಯವಂತಿಕೆಯಿಂದ ಹೇಗೆ? ಅವನ ಮುಂದೆ ತಾನು ವೀರವಂತಿಕೆಯನ್ನು ತೋರಿಸಿ ತಾನು ವೀರವನಿತೆಯನ್ನು ಹೋದರೆ ಹೃದಯ ಸೂರೆಗೊಳ್ಳುವುದಕ್ಕೆ ಸಾಧ್ಯ ಉಂಟು. ಚೆಲುವನ್ನು ಆರಾಧಿಸುವಂತ ಒಬ್ಬ ಚೆಲುವನೇ ಹೌದಂತಾಗಿದ್ದಾರೆ. ಚೆಲುವಿಕೆಯಿಂದ ಕೂಡಿರುವಂತ ಯೌವನವದಿಯಾದ ಹೆಣ್ಣನ್ನು ಬಯಸಿಯಾರು, ಸಂಪತ್ತು ಉಳ್ಳವರು ಸಂಪತ್ತಿದ್ದವಳನ್ನು ಬಯಸಿಯಾರು. ಅರ್ಜುನ ಹಾಗಲ್ಲ, 3 ಲೋಕದ ಗಂಡ ವೀರ ಶೂರ ಧನುರ್ಧರದ ಮಂಜೆ ಎನ್ನುವಂತ ಯೋಗ್ಯತೆ ಪಾತ್ರನಾದವರು. ಅಂತವನ ಸಮ್ಮುಖದಲ್ಲಿ ನಾನು ಹೋಗಬೇಕು ಅಂತಾಗಿದ್ದರೆ ವೀರವನಿತೆಯಾಗಿ ಮುಂದಾಗಬೇಕು. ಹೆಣ್ಣು ಮಕ್ಕಳು ಆ ಕುದುರೆಯನ್ನು ಹಿಡಿದಲ್ಲಿ ಉತ್ತಮವಾದ ರಾಯದಲ್ಲಿ ಬಂಧಿಸಿ ಕೋಟೆ ಕೊತ್ತಲಗಳನ್ನೆಲ್ಲವನ್ನ ಬಿಗಿಪಡಿಸಿಕೊಳ್ಳಿ. ಎಲ್ಲಾ ಕಡೆಯಲ್ಲಿ ಸೈನ್ಯದ ನಿಮಹವಾಗಲಿ, ಎಲ್ಲ ಸೈನಿಕರು ಸೇರಿಕೊಳ್ಳಲಿ. ಎಲ್ಲ ಸೇರಿ ನಮ್ಮ ಹೆಣ್ಣು ಮಕ್ಕಳು ಹೀಗೆ ಬನ್ನಿ, ಹೀಗೆ ಬನ್ನಿ. ಸಿಂಹಾಸನದ